ಮೂಡುಬಿದ್ರೆಯ ಶ್ರೀ ಮಹಾವೀರ ಕಾಲೇಜಿನಲ್ಲಿ ಅಂತಿಮ ಪದವಿ ವಿದ್ಯಾರ್ಥಿಗಳಿಗಾಗಿ ಮಣಿಪಾಲ ಮಾಹೆಯಿಂದ 2ನೇ ವರ್ಷದ ವಿಶೇಷ ಉದ್ಯೋಗ ಮೇಳ ಅಭಿಯಾನವು ನಡೆಯಿತು. ಈ ಉದ್ಯೋಗ ಮೇಳಕ್ಕೆ ಮಣಿಪಾಲ ಮಾಹೆಯ ಸಂಪನ್ಮೂಲ ವಿಭಾಗದ ನಿರ್ದೇಶಕ ಜೆರ್ರಿ ಕೆ ಜೋಸೆಫ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮಹಾವೀರ ಕಾಲೇಜು ಮಾಹೆಯ ಅವಿಭಾಜ್ಯ ಅಂಗ. ಇಲ್ಲಿ ಬಂದು ಉದ್ಯೋಗ ಮೇಳ ನಡೆಸಲು ಸಂತೋಷವಾಗುತ್ತದೆ. ಕಳೆದ ವರ್ಷ ಮಾಹೆಗೆ ಈ ಕಾಲೇಜಿನ 7 ಜನ ವಿದ್ಯಾರ್ಥಿಗಳು ಆಯ್ಕೆಗೊಂಡು ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. Believe in yourself and repeat that. We have done a detailed presentation last month to the final year students in Manipal. So this time we are not doing any presentation as such. I just want to tell you that be confident what you do every day. Whatever you are engaged, even if it is today, if it is today's task is to attend this written test and interview, and just believe yourself and go and attempt it. And if you are cleared and you will be called for the interview today, after that we will also let you know the kind of list of people who are shortlisted for appointment. That doesn't mean that others who could not make it to this or cannot make it to this shortlist is not good candidates. We cannot recruit all of you at this point of time. So we do, I was just telling your principal. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಮಹಾವೀರ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅವರು ಮಾತನಾಡಿ, ಶ್ರೀ ಮಹಾವೀರ ಕಾಲೇಜಿನ ಪ್ರಗತಿಗಾಗಿ ಮಾಹೆಯು ನಡೆಸುತ್ತಿರುವ ಉದ್ಯೋಗ ಮೇಳಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಏಳೆಂಟು ವರ್ಷಗಳಲ್ಲಿ ಬಹಳ ದೊಡ್ಡ ಸಾಮ್ರಾಜ್ಯವನ್ನೇ ಶಿಕ್ಷಣದ ಮುಖಾಂತರ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಆಫ್ ಕಾಂಪಿಟೇಷನ್. ಅದು ಏನೇ ಇರಲಿ, ಇವತ್ತು ಮಾಹೆಯವರು ನಮಗೆ ಕೈಗೆ ಉಳಿದಿದ್ದಾರೆ. ಸಂಜಯ್ ಭಟ್ರವರ ಒಂದು ಬಹಳ ಸತತವಾದಂತಹ ಪ್ರಯತ್ನ, ಏನಾದ್ರೂ ಮಾಡಿ ನಮ್ಮ ಮಹಾವೀರ ಕಾಲೇಜನ್ನು ನೆಟ್ಟಗೆ ನಿಲ್ಲಿಸಬೇಕು ಎಂಬ ಅವರ ಸತತವಾದ ಪ್ರಯತ್ನ, ಅವರ ಒಂದು ಆತ್ಮವಿಶ್ವಾಸ ಈ ಕಾಲೇಜನ್ನು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯಬೇಕು, ನಾನು ಕಲಿತಂತಹ ವಿದ್ಯಾಸಂಸ್ಥೆ ಎಂಬ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಣಿಪಾಲದಲ್ಲಿ ಯಾಕೆ ಜಾಬ್ ಸಿಗುವುದಿಲ್ಲ ಎಂಬ ಪ್ರಶ್ನೆಯನ್ನು ಕೂಡ ಮಣಿಪಾಲದವರು ಹಾಕಿ ಅವರಲ್ಲಿ ಕಳೆದ ವರ್ಷ ನಮ್ಮ 7 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕೆಲಸ ಮಾಡಿದ್ದಾರೆ. ಈ ಸಂದರ್ಭ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಾಧಾಕೃಷ್ಣ, ಶ್ರೀ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿಯೂ ಆಗಿರುವ ಮೈಂಡ್ಫುಲ್ ಕನ್ಸಲ್ಟಿಂಗ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಸಂಜಯ್ ಭಟ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಮೇಶ್ ಭಟ್, ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಪ್ರೊಫೆಸರ್ ಹರೀಶ್, ಡಾಕ್ಟರ್ ಹರೀಶ್ ಎಚ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ನಾಯಕಿ ಶ್ರುತಿ ಪೆರಿ ಸ್ವಾಗತಿಸಿದರು. ದಕ್ಷ ಎಂ ಸಾಲಿಯನ್ ಮುಖ್ಯ ಅತಿಥಿಯವರನ್ನು ಪರಿಚಯಿಸಿದರು. ಪದವಿ ಪ್ರಾಂಶುಪಾಲ ಡಾಕ್ಟರ್ ರಾಧಾಕೃಷ್ಣ ವಂದಿಸಿದರು. ಪ್ರಜಾ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా నేను మస్తు ఖుషి అప్పుడు బాబా కుల్లర్లు బుర్సొద్దిచ్చిగే ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ